ಬಿಸಿ ರೋಡ್ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಅಂಗವಾಗಿ ಬಿಸಿ ರೋಡ್ನಿಂದ ಜಕ್ರಿಬೆಟ್ಟುವಿನವರೆಗಿನ ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಬಳಿಕ ಇದೀಗ ರಸ್ತೆ ವಿಭಜಕಕ್ಕೆ ಕಬ್ಬಿಣದ ತಡೆಬೇಲಿ ನಿರ್ಮಿಸುವ ಕಾರ್ಯ ನಡೆಯುತ್ತಿದ್ದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ರಸ್ತೆ ವಿಭಾಜಕಗಳಲ್ಲಿ ಗಿಡಗಳನ್ನು ನೆಟ್ಟು ಸೌಂದರ್ಯ ವೃದ್ಧಿಸಲಾಗುತ್ತದೆ. ಆದರೆ ಇಲ್ಲಿ ವಿಭಾಜಕಗಳ ಮಧ್ಯೆ ತಡೆಬೇಲಿ ನಿರ್ಮಿಸಿ ಜನರ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ ಎನ್ನುವ ದೂರುಗಳು ಕೇಳಿಬಂದಿದೆ. ಬಂಟ್ವಾಳ ಗಾಣದ ಪಡ್ಪು ಬಳಿ ರಸ್ತೆಯ ಇಕ್ಕೆಲೆಗಳಲ್ಲಿ ದಿನಸಿ ಅಂಗಡಿ, ಗ್ಯಾರೇಜು, ಕಚೇರಿಗಳಿದ್ದು ಸಾರ್ವಜನಿಕರು ಹೋಗಬೇಕಾದರೆ 200ರಿಂದ 300 ಮೀಟರ್ ದೂರ ವಿಭಜಕಗಳಿಗೆ ಸುತ್ತು ಬಳಸಿ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಶಾಲಾ ಮಕ್ಕಳು ವಾಹನಗಳಿಂದ ಇಳಿದು ತಮ್ಮ ಮನೆಗಳಿಗೆ ಬರಬೇಕಾದರೆ ರಸ್ತೆಯ ವಿಭಜಕಕ್ಕೆ ಸುತ್ತು ಬಳಸಬೇಕಾಗಿದೆ. ಮಯ್ಯರಬೈಲು ಎಂಬಲ್ಲಿ ಸ್ಥಳೀಯರು ರಸ್ತೆಯ ಇನ್ನೊಂದು ಪಾರ್ಶ್ವದಲ್ಲಿರುವ ತಮ್ಮ ಗದ್ದೆಗಳಿಗೆ ಹೋಗಬೇಕಾದರೆ ಅನಗತ್ಯವಾಗಿ ತಡೆಬೇಲಿಗೆ ಪ್ರದಕ್ಷಿಣೆ ಹಾಕಬೇಕಾಗಿದೆ. ಅವೈಜ್ಞಾನಿಕವಾಗಿ ಹಾಗೂ ಅನಗತ್ಯವಾಗಿ ಅಳವಡಿಸಲಾಗಿರುವ ಈ ತಡೆಬೇಲಿಯನ್ನು ತೆರವುಗೊಳಿಸಬೇಕು ಅಥವಾ ಜನರು ರಸ್ತೆ ದಾಟಲು ಅನುಕೂಲವಾಗುವಂತೆ ಕನಿಷ್ಠ 30 ಮೀಟರ್ ದೂರಕ್ಕಾದರೂ ಅವಕಾಶ ಮಾಡಿಕೊಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲಿ ಮಾಡಿ ಭಯಂಕರ ನಮಗೆ ತೊಂದರೆ ಆಗ್ತಾ ಉಂಟು. ಅಂಗಡಿಗೆ ಬರೋರು 100-200 ಮೀಟರ್ ಆಚೆ ಹೋಗಿ ಈಚೆ ಬರಬೇಕು. ಹೇಳಿದ ಕೂಡಲೇ ಹೇಳ್ತಾರೆ ನ್ಯಾಷನಲ್ ಹೈವೇ ಅವರ ಕಾನೂನು ಅಂತೇಳಿ. ನಾನು ಹೇಳಿದೆ ಮಂಗಳೂರು ಬಿಸಿ ರೋಡ್ ಹೈವೇಲಿ ಎಲ್ಲಿ ಉಂಟು, ಒಂದು ಕಡೆ ಎಲ್ಲ ತೋರಿಸಿ, ಎಷ್ಟು ಜನ ಸತ್ತಿದ್ದಾರೆ ತೋರಿಸಿ. ಮತ್ತು ಅಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಅಲ್ಲಿ ಏನು ಹಂಪ ಹಾಕೋದಿಲ್ಲ, ಅಲ್ಲಿ ಹೇಗೆ ಕ್ರಾಸ್ ಮಾಡ್ತಾರೆ? ಎಲ್ಲಿಯಾರು ಕ್ರಾಸ್ ಮಾಡಲೇಬೇಕಲ್ಲ ಮನುಷ್ಯರು. ಇವರು ಮಾತಾಡುವಾಗ ಅವರು ಬೇರೆ ಮಾತಾಡ್ತಾರೆ. ಇವರು ಇಂಜಿನಿಯರ್ ಮಾಡಿದ್ದಾರೆ. ನಾನು ಹೇಳಿದೆ ಯಾವ ಇಂಜಿನಿಯರ್ ಮಾರ, ಅವರಿಗೆ ಅಷ್ಟು ಭಯ ಇಲ್ವಾ? ಈ ಥರ ಒಂದು ಜನರಿಗೆ ತೊಂದರೆ ಆಗುವಾಗ ಮಾಡುವ ಕ್ರಮ ಉಂಟಾ ಅಂತ ಹೇಳಿದೆ. ಅದರ ಮೇಲೆ ಏನೇ ಯಾವುದೇ ರಿಪ್ಲೈ ಇಲ್ಲ. ಈಗ ಮತ್ತೆ MLAಗೆಲ್ಲ ದೂರ ಹೋಗಿದೆ, ಎಂತ ಮಾಡ್ತಾರೆ ಗೊತ್ತಿಲ್ಲ. MLAಗೆ ಮತ್ತು ರಮನಾಥ್ ರೈ ಮಾಜಿ ಮಂತ್ರಿ ರಮನಾಥ್ ರೈ ಅವರಿಗೆ ಸಹ ದೂರು ಕೊಟ್ಟಿದ್ದೇವೆ ನಾವು. ಅವರು ಸಹ ನೋಡಿದ್ದು ಮಾಡ್ತೇನೆ ಅಂತ ಹೇಳಿದ್ದಾರೆ, ಎಂತ ಮಾಡ್ತಾರೆ ಗೊತ್ತಿಲ್ಲ.